ಇವಾಗ ನಿಂಬರ್ ಆಗುತ್ತಿಲ್ಲ ಅವರಿಗೆ PT ಸಂಘಕ್ಕೆ ಬರ್ತದೆ ಅಲ್ಲ ನಿಂಬರ್ ಆಗುತ್ತೆ ಸರ್ ಅಂದ್ರೆ ಕುಟುಂಬದವರಿಗೆ ಮಾಡಿಕೊಡ್ಬೇಕು ಏನಾಗುತ್ತೆ ಅದಕ್ಕೂ ನಾನು ಊಟ ಮಾಡಿಟ್ಟಿದ್ದೆ ಒಂದು ತಿಂಗಳಾಯ್ತು ಡೇಟ್ ಕೊಡ್ಲಿಕ್ಕೆ ಆಗ್ತದೆ ನಾನು ಈಗ ಉತ್ತರ ಕೊಡಿ. ನಾನು ಕೇಳ್ತಾ ಇದ್ದೇನೆ ಒಂದು ವಾರ ಅಂದ್ರೆ ಸರ್ ನಾನು ಒಂದು ವಾರ 15 ದಿವಸ ಬೇಕಾ 20 ದಿವಸ ಬೇಕಾ ಅಲ್ಲ ದುಡ್ಡು ಕೊಡ್ಬೇಕಾ ಏನು ಇಲ್ಲ ಇಲ್ಲ ಅವ್ರು ರಜೆ ಇರುತ್ತೆ ಸರ್ ಅವರು ಈಗ ನಾಳೆ ಸೋಮವಾರ ಬರುತ್ತೆ. ನಾನು ಮೊನ್ನೆ ಫೋನ್ ಮಾಡಿ ಕೇಳುವಾಗ ಅವ್ರು ಹೇಳಿದ್ರು ಸರ್ ನಾನು ಸೋಮವಾರ ಬಂದು ಆಯ್ತು. ಇದು ಒಂದಲ್ಲ ಯಾರಿಗೂ ಇಲ್ಲ ಸರ್ ನಾನು ಡಿಲೇ ಮಾಡೋದನ್ನು ನಾವು ಸಹಿಸಬೇಕು. ತುಂಬ ಸಹಕಾರ ನಾವು ಕೆಲಸ ಮಾಡಲಿಕ್ಕೆ ನಿಮಗೆ ಜೋರು ಮಾಡಲಿಕ್ಕೆ ನಿಮಗೆ ಯಾವುದೇ ರೀತಿಯ ಇದು ಮಾಡಲಿಕ್ಕೆ ನಾವು ಹೊರಗಡೆ ನಾನು ಎಲೆಕ್ಷನ್ ಇಲ್ಲಿ ಕೇಳಿ ನಾನು ಕೇಳಿ ನಾನು ಜನಪ್ರತಿನಿಧಿಗಳ ಆಯ್ಕೆ ಆಗಿದೆ ನಿರೀಕ್ಷೆ ಇಟ್ಟು ಅವರು ಮತದಾನ ಮಾಡಿದ್ದಾರೆ. ಇವೆಲ್ಲ ನಮ್ಮ ಬಂದು ಬಾಗಿಲು ಕಾಯ್ತಾರೆ. ಬೆಳಿಗ್ಗೆ ಎದ್ದು ನಾನು 7 ಗಂಟೆ ನಾನು ಬಾಗಿಲು ಕಾಯ್ತಾರೆ. ನಮ್ಮನ್ನು ಒಳ್ಳಂತೆ ಮಾಡೋದು ನಾನು ನೆಕ್ಸ್ಟ್ ಬರುವಾಗ ನಾವು ವಯಸ್ಸು ಬೇರೆ ನಾನು ಅವರಿಗೆ ಹೇಳಿದ್ದೇನೆ ಮೊನ್ನೆ ತಹಶೀಲ್ದಾರ್ ಹತ್ರ ಮಾತಾಡಿದ್ದೆ. ತಹಶೀಲ್ದಾರ್ ಹತ್ರ ನಾನು ಪಿಕಪ್ ಮಾಡಿ ಕಾನೂನು ಬೇಡ ನನ್ನ ಕೆಲಸವನ್ನು ನಾನು ಮಾಡಿದ್ದೇನೆ. ಆರ್ಗ್ಯುಮೆಂಟ್ ಮಾಡಬೇಕು. ಯಾಕಂದ್ರೆ ಹೌದು ನಾನು ನನ್ನ ಕೆಲಸ ಮಾಡಿದ್ದೇನೆ ಸರ್. ನಾನು ಬೇಗ ಕಳಿಸಿದ್ದೇನೆ. ಅದೇನಂತೇಳಿ ಎಲೆಕ್ಷನ್ ಟೈಮಲ್ಲಿ ಅವರು ಎಂತಂತೇಳಿ ಎಲೆಕ್ಷನ್ ವರ್ಕ್ ಮಾಡ್ತಿದ್ರು ಸರ್. ಅವರು ಬಾರ್ಡರ್ ಜನ ಹಾಗೆ ಕಟ್ಟಿರ್ತಾರೆ. ಎಲೆಕ್ಷನ್ ಆಗಿ ಎಷ್ಟು ದಿವಸ? ತುಂಬಾ ದಿವಸ ಆಯ್ತು. ಅವರು ರಜೆ 15 ದಿವಸ ಆಯ್ತು. 15 ದಿವಸದಿಂದ ರಜದಲ್ಲಿ ಇಲ್ಲ. ಅವರೀಗ ಮೊನ್ನೆ 22 ತಾರೀಕಿಂದ ಅಲ್ಲ ಅವರು ಮೊನ್ನೆ ಸೋಮವಾರ ಬಂದದ್ದು. ನಾನು ಹೇಳಿದ್ದೇನೆ ಅವ್ರು ಶುಕ್ರವಾರ ಬರ್ತಾ ಇದ್ದೇನಲ್ಲ ಈ ರಜೆ ಬಂದ ಸರಿ ಅನ್ಕೋ ಆಯ್ತು ಸರ್ ನಾನು